ಸೊ ಅರುಣ್ ಸರ್, ತಮ್ಮಿಂದಲೇ ಮೊದಲಾಗಿ ಪ್ರಾರಂಭ ಮಾಡೋದಾದರೆ, ಸ್ಮಾರ್ಟ್ ಸಿಟಿ ಯೋಜನೆಯ ವಿಚಾರವಾಗಿ ಕಳೆದ ಹಲವು ವರ್ಷಗಳಿಂದ ಮಂಗಳೂರಿಗೆ ಸಂಬಂಧಪಟ್ಟಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದೆ. ಈ ಹಿಂದಿನ ಮಂಗಳೂರನ್ನು ನಾವು ಗಮನಿಸಿದಂಥ ಬೇಡಿಕೆಗಳಲ್ಲಿ ಈಗ ತುಂಬಾ ಅಭಿವೃದ್ಧಿ ಕಾರ್ಯಗಳಾಗಿದೆ. ಆದರೆ ಆ ವಿಚಾರವಾಗಿ ಹಲವು ಆರೋಪಗಳು ಅಥವಾ ಹೋರಾಟಗಳು ಕೂಡ ನಡೆದಿತ್ತು ಸ್ಮಾರ್ಟ್ ಸಿಟಿ ವಿರುದ್ಧವಾಗಿ. ಇದರಿಂದ ಅಭಿವೃದ್ಧಿಗಳಾಗ್ತಾ ಇಲ್ಲ, ಆಮೆಗತಿಯಲ್ಲಿ ಸಾಗ್ತಾ ಇದೆ, ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಆದರೆ ಈಗ ಜಪ್ಪು ಮಹಾಕಾಳಿ ಪಡಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಯಾವ ಹಂತಕ್ಕೆ ಬಂದು ತಲುಪಿದೆ ಸದ್ಯದ ಕಾಮಗಾರಿ ಅಂತ ಹೇಳಿ? ನಾನು ಸ್ವಲ್ಪ ಶುರುವಿನಲ್ಲೇ ಶುರು ಮಾಡ್ತೇನೆ. ಓಕೆ ಓಕೆ. ಯಾಕೊಂದು ಬ್ಯಾಕ್ಗ್ರೌಂಡ್ ಸರಿಯಾಗಿ ಕೂಡ ಎಸ್ ಶೋರ್. ನಿಜ ಕರೆಕ್ಟಾಗಿ ಅರ್ಥ ಆಗಲಿ. ಇಲ್ಲಿ ಏನು ನಾವು ಸ್ಪಾಟ್ ಇದೆ, ಅಲ್ಲಿ 2 ರೈಲ್ವೆ ಲೈನ್ ಇದೆ. ಒಂದು ಜಂಕ್ಷನಿಗೆ ಹೋಗುವಂಥದ್ದು, ಒಂದು ಮಂಗಳೂರು ಸೆಂಟ್ರಲ್ಲಿಗೆ ಬರುವಂಥದ್ದು. ಓಕೆ. ಇದು ಇನಿಷಿಯಲ್ ಯಾವಾಗ ನಮಗೆ ಪ್ರಾಜೆಕ್ಟ್ ತೊಗೊಳ್ಳಿಕ್ಕೆ ಹೊರಟಿದ್ದೆವು, ಆಗ ಇದರ ಒಟ್ಟು ಕಾಸ್ಟ್ 63 ಕೋಟಿಗಿಂತ ಹೆಚ್ಚಿತ್ತು. ಈ 63 ಕೋಟಿ ಇದ್ದಾಗ ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು, ಅಂದರೆ ಆಗ ನಮ್ಮ ಸ್ಮಾರ್ಟ್ ಸಿಟಿ ಎಲೊಕೇಶನಲ್ಲಿ ಅಷ್ಟು ಫಂಡ್ ಇರಲಿಲ್ಲ. ಹಾಗಾಗಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇದು ಡ್ರಾಪ್ ಆಗುವ ಹಂತಕ್ಕೆ ಬಂದಿತ್ತು. ಆಗ ಏನಾಯಿತು ಅಂತಂದರೆ, ಇದನ್ನು MP ಲ್ಯಾಡ್ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡಿಂದ ಇದಕ್ಕೆ ಫಂಡಿಂಗ್ ಆದರೆ, ಇದಕ್ಕೆ ರೈಲ್ವೆ ಅವರು ಏನು ಲೆವಿ ಮಾಡ್ತಾರೆ, ಒಂದು GST, ಇನ್ನೊಂದು ಅವರು ಸೂಪರ್ವೈಸರಿ ಚಾರ್ಜಸ್ ಅಂತ ಅವರು ಲೆವಿ ಮಾಡ್ತಾರೆ. ಸೊ ಏನಾರು MP ಲ್ಯಾಡ್ ಫಂಡಿಂದ ಇದನ್ನು ಮಾಡಿದರೆ, ಪ್ರಪೋಸಲ್ ಹೋದರೆ, ಇದಕ್ಕೆ ಈ 16-20 ಕೋಟಿಯಷ್ಟು ಉಳಿಕೆ ಆಗುತ್ತೆ ಅಂತ ಹೇಳುವಂಥ ಒಂದು ಪ್ರಾವಿಷನ್ ಇದರಿಂದ MP ಲ್ಯಾಡಿಂದ ಇದನ್ನು ಮತ್ತೆ ಮೂವ್ ಮಾಡಿತ್ತು. MP ಲ್ಯಾಡಿಂದ ಮೂವ್ ಮಾಡುವಾಗ ಈ ರೈಲ್ವೆಗೆ ನಾವೇನು ಕಟ್ಟಬೇಕು ಅದು 30 ಕೋಟಿಗೆ ಬಂತು. ನಂಬರ್ 1. ಅಗೇನ್ ಇದನ್ನು ಎಲ್ಲ ಮಾಡೋ ಮೊದಲು ಈ ಚಾಯ್ಸ್ ಆಫ್ ಸೈಟ್ ಅಂತ ಏನು ಹೇಳ್ತೀವಿ, ಇಲ್ಲೇ ಯಾಕೆ ಮಾಡಬೇಕಾಯಿತು ಅನ್ನೋದೊಂದು ಬಹಳ ಮುಖ್ಯ ಪ್ರಶ್ನೆ ಇದು. ಸೊ ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಅಂಡರ್ ಪಾಸ್ ಆಗಲೇಬೇಕಾಗಿತ್ತು. ಇಲ್ಲದಿದ್ದರೆ ಮಂಗಳೂರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಕೇರಳದಿಂದ ಬರೋದು ಎಲ್ಲ ಪಂಪೆಲ್ಲ ತುರುವೆ ಆಗಬೇಕು, ಅಲ್ಲಿ ಕಂಜೆಷನ್ ಆಗುತ್ತೆ, ಇಂಥ ಎಲ್ಲ ಸಮಸ್ಯೆ ಇತ್ತು. ಸೊ ಒಂದು ಅಂಡರ್ ಪಾಸ್ ಆಗಬೇಕು. ನಿಮ್ಮ ನೇತ್ರಾವತಿ ಬ್ರಿಡ್ಜಿಂದ ಹಿಡಿದು ಈ 2 ರೈಲ್ವೆ ಸ್ಟೇಷನ್ವರೆಗೆ ಎಲ್ಲಿ ನೀವು ನೋಡಿದ್ರು ಅಂಡರ್ ಪಾಸಿಗೆ ಯೋಗ್ಯ ಇದ್ದದ್ದು 2 ಸೈಟ್. ಒಂದು ಮಹಾಕಾಳಿ ಪಡ್ಪು, ಇನ್ನೊಂದು 600 ಮೀಟರ್ ಮಹಾಕಾಳಿ ಪಡ್ಪಿಂದ ಆಚೆ ಇರುವಂಥದ್ದು. ಅಲ್ಲಿ ಏನು ಸಮಸ್ಯೆ ಅಂತೇಳಿದರೆ, ಒಂದು ಸುಮಾರು 300ಕ್ಕೂ ಹೆಚ್ಚು ಕಟ್ಟಡಗಳನ್ನೇ ನಾವು ಎಕ್ವೈರ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಸೊ ಅದು ನಾಟ್ ಸೂಟೇಬಲ್ ಅಂತ ಆದ ನಂತರ ಇದು ಮೋಸ್ಟ್ ಸೂಟೇಬಲ್ ಅಂತ ಇಲ್ಲಿ ಶುರು ಮಾಡಿದ್ದು. ಎಲ್ಲಿ? ಮಹಾಕಾಳಿ ಪಡ್ಪಲ್ಲಿ. ಇದಕ್ಕೆ 2 ಭಾಗ ತಾವು ಹೇಳಿದಂಗೆ, ಒಂದು ರೈಲ್ವೆ ಅವರು ಮಾಡುವಂಥ ಅಂಡರ್ ಪಾಸ್, 2 ಲೈನ್ ಅಂಡರ್, 2 ಟ್ವಿನ್ ಬಾಕ್ಸ್ ಅಂತ ಹೇಳ್ತೀವಿ ಅದನ್ನ, ಕಲ್ವರ್ಟ್ ಟ್ವಿನ್ ಬಾಕ್ಸ್ ಇದೆ. ಮತ್ತು ಕೇರಳ ಹೈವೇಯಿಂದ ಅಂಡರ್ ಪಾಸ್ವರೆಗೆ ರೋಡ್, ಪುನಃ ಅಂಡರ್ ಪಾಸಿಂದ ಮಾರ್ಗನ್ ಗೇಟ್ಸ್ವರೆಗೆ ರೋಡ್ ಮಾಡಬೇಕು. ಸೊ ಈ ರೋಡ್ ಕೂಡ 2x2 ಲೇನ್ ವಿತ್ ಡಿವೈಡರ್ ಆ್ಯಂಡ್ ಫುಟ್ಪಾತ್. ಸೊ ಇದಕ್ಕೆ ಬೇಕಾದ ಜಾಗವನ್ನು TDR ಮುಖಾಂತರ ಮಾತ್ರ ಎಕ್ವೈರ್ ಮಾಡಲಿಕ್ಕೆ ಅವಕಾಶ ಇರೋದು. ಸ್ಮಾರ್ಟ್ ಸಿಟಿಗಂತೂ ಎಕ್ವೈರ್ ಬೈ ಎನಿ ಅದರ್ ಮೀನ್ಸ್ ಚಾನ್ಸೇ ಇಲ್ಲ. ಎಕ್ವೈರ್ ಮಾಡಿ ಕೊಡಬೇಕಾದದ್ದು ಕಾರ್ಪೊರೇಷನ್ ಅವರು, TDR ಅನ್ನು ಕೊಡೋದು ಕಾರ್ಪೊರೇಷನ್ದು ಪ್ರೋಸೆಸ್. ಸೊ ಇದೆಲ್ಲ ಇದ್ದಾಗಿಯೂ ಇಲ್ಲಿ ಆಗಲೇಬೇಕು ಅಂತ ಹೇಳೋ ಒಂದು ಎಲ್ಲರ ನಿರ್ಧಾರದಿಂದ, ಇದು ಅಗತ್ಯ ಇದ್ದೇ ಇದೆ ಅಂತ ಹೇಳುವ ನಿರ್ಧಾರದಿಂದ ಇದನ್ನು ಶುರು ಮಾಡೇ ಆಯಿತು. ಶುರು ಮಾಡಿದ ನಂತರ ಒಂದು ಕಾಫಿ ಡೇ ಅಂತ ಒಂದು ಸಂಸ್ಥೆದೊಂದು ಪ್ರಾಪರ್ಟಿ ಇತ್ತು. ಈ ಕಾಫಿ ಡೇ ಅವ್ರದ್ದು ನಮಗೆ 1.3 ಎಕರೆ ಜಾಗ ಬೇಕು ಈ ರೋಡ್ ಆಗಬೇಕಾದ್ರೆ, ಆಯಿತಾ. ಅನ್ಫಾರ್ಚುನೇಟ್ಲಿ ನಮ್ಮ ಕೆಲಸ ಎಲ್ಲ ಶುರು ಆದ ನಂತರ, ಅಂದರೆ TDR ಪ್ರೋಸೆಸ್ ನಮ್ಗೆ ಗೊತ್ತು. ನಾವು TDR ಎಕ್ವಿಷನ್ ಡ್ರಾಯಿಂಗ್ ಮಾಡಬೇಕು, ಆ ಮನೆ ಓನರ್ಗಳ ಹತ್ರ, ಪ್ರಾಪರ್ಟಿ ಓನರ್ಸ್ಗಳ ಹತ್ರ ಮಾತಾಡಬೇಕು, ಅವರು ನಾವು ಕೊಡ್ತೇವೆ ಅಂತ ಹೇಳಬೇಕು, ಅವರ ಕನ್ಸೆಂಟ್ ಬೇಕು. ಆನಂತರ ಸುಮಾರು ಪ್ರೋಸೆಸ್ ಇದೆ. ಈ ಪ್ರೋಸೆಸ್ಸಲ್ಲಿರುವಾಗ ಕಾಫಿ ಡೇ ಮುಖ್ಯಸ್ಥರು ಆ ಕಾಲಕ್ಕೆ ಒಂದು ಮರಣ ಆಯಿತು. ಆದ್ದರಿಂದ ನಮಗೆ ರೋಡ್ಗೆ ಬೇಕಾದ ಜಾಗವೇ ಸಿಗದೇ ಇರುವ ಚಾನ್ಸ್ ಕೂಡ ಇತ್ತು. ಹೀಗಾಗಿ ಒಂದು ಕಡೆಯಲ್ಲಿ ಅದಾದರೆ, ಇನ್ನೊಂದು ಕಡೆಯಲ್ಲಿ ಏನಂತಂದರೆ ಈ 30 ಕೋಟಿಗೆ ರೈಲ್ವೆ ಅವರು
ಟೆಂಡರ್ ಕರೆದ್ರು, ಈ 30 ಕೋಟಿಯನ್ನು ನಾವು ಸ್ಮಾರ್ಟ್ ಸಿಟಿಯವರು ಡೆಪಾಸಿಟ್ ಮಾಡಿಬಿಡೋದು ರೈಲ್ವೆಗೆ, ಬಾಕಿ ಎಲ್ಲ ಪ್ರೊಸೆಸ್ ಅವ್ರದ್ದು, ಟೆಂಡರ್ ಕರೆಯುವಂಥದ್ದು ಎಲ್ಲವು. ಸೊ ಅವ್ರೇನು ಮಾಡಿದರು, ಈ ಸುಮಾರು ಟೈಮ್ಸ್ ಆಗಿತ್ತಲ್ಲ, ಫಸ್ಟ್ ಅವ್ರು ಎಗ್ರಿ ಆದಕ್ಕೂ ಮತ್ತು ನಾವು MP ಲ್ಯಾಡಿಂದೆಲ್ಲ ಮಾಡಿದ್ದಕ್ಕೆಲ್ಲ ಅವ್ರು ಟೆಂಡರ್ ಕರೆಯುವಾಗ 30 ಕೋಟಿಯಲ್ಲಿ ಕೂತ್ಕೊಳ್ತಾ ಇರಲಿಲ್ಲ, ಕಾಸ್ಟ್ ಹೈಯರ್ ಆಯಿತು. ಸೊ ಅವ್ರು ಆಲ್ರೆಡಿ ಅವರು ಎಗ್ರಿ ಆಗಿದ್ರು, ನಾವು 30 ಕೋಟಿಗೆ ಮಾಡಿಕೊಡ್ತೇವೆ ಅಂತ. ಹಾಗಾಗಿ ಅವ್ರು ಏನು ಮಾಡಿದರು, ಒಂದು ಬದಿಯಲ್ಲಿ ಬಾಕ್ಸ್ ಪುಷಿಂಗ್ ಮೆಥಡ್, ಇನ್ನೊಂದರಲ್ಲಿ ಓಪನ್ ಕಟ್ ಮೆಥಡ್ ಮಾಡೋದು ಅಂತೇಳಿ ಟೆಂಡರ್ ಮಾಡಿದರು. ಟೆಂಡರ್ ಆಗಿ ಇನ್ನೊಂದು ವಿಶೇಷ ಈ ಬಾಕ್ಸಲ್ಲಿ ಏನಂತ ಹೇಳಿದರೆ, ಇದು 10.5 ಮೀಟ್ರ್ ಸ್ಪ್ಯಾನ್ ಇರುವಂಥ ಬಾಕ್ಸ್, ಟ್ವಿನ್ ಬಾಕ್ಸ್. ಸೊ ಇದರದ್ದು ಉದ್ದ ಉಂಟಲ್ಲ, ಇದನ್ನು ಗರ್ಡರಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಬೇಕಾದದ್ದು ಉದ್ದದ್ದು ಗರ್ಡರ್ ಈ ರೈಲ್ವೆಯಲ್ಲಿ ಎಲ್ಲಿಯೂ ಇರಲಿಲ್ಲ. ಇದು ಲಾಂಗೆಸ್ಟ್, ಅಂದರೆ ಈ ಗರ್ಡರ್ ಸ್ಪ್ಯಾನ್ ಏನಿದೆ ಇದು ಲಾಂಗೆಸ್ಟ್. ಆದರೂ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ರೈಲ್ವೆಯವರು ಶುರು ಮಾಡಿ ಒಂದು ಕಡೆ ಆಗುವಾಗ, ಯಾವುದು ಇದು ಮಂಗಳೂರು ಲೈನ್ನ ಮೇಲೆ ಆಗುವಾಗ ಅಂಡರ್ ಪಾಸ್, ರೈಲ್ವೆ ಸೇಫ್ಟಿಯವರು ಆಚೆ ಬದಿಯಲ್ಲಿ ನೀವು ಮಾಡಬೇಡಿ, ಆಚೆ ಬದಿಯಲ್ಲಿ ಕೂಡ ಬಾಕ್ಸ್ ಬುಷಿಂಗೇ ಮಾಡಿ ಅಂತ ಹೇಳಿದರು. ಇದೊಂದು ಮೇಜರ್ ಸೇಫ್ಟಿ ರೀಸನ್. ಇನ್ನೊಂದು ಮುಖ್ಯ ಅಂಶ ನೀವು ಏನು ನೋಡಬೇಕು ಅಂತೇಳಿದರೆ, ನಾವು ರೈಲ್ವೆಯನ್ನು ಒಂದೇ ಒಂದು ದಿವಸ ಕೂಡ ಶಟ್ ಡೌನ್ ಮಾಡಿಲ್ಲ. ಎಲ್ಲ ವಿಷಯವೂ ಮೂವ್ ಆಗ್ತಾಯಿದೆ, ಗೂಡ್ಸ್ ಟ್ರೈನ್, ಪ್ಯಾಸೆಂಜರ್ ಟ್ರೈನ್ ಎಲ್ಲವೂ ಮೂವ್ ಆಗಿ ಇದ್ದುಕೊಂಡು ಒಂದೇ ಒಂದು ದಿವಸ ಕೂಡ ಇದು ಮಾಡಿ ಕೆಲಸ ಮಾಡೋದು ನಿಜವಾಗಿ ಒಂದು ಇಂಜಿನಿಯರಿಂಗ್ ಚಾಲೆಂಜ್. ಆಯಿತಾ. ಮತ್ತು ಇದಕ್ಕೆ ನೋಡಿ, ಪದೇ ಹೇಳ್ತೀವಿ, 2 ಬಾಕ್ಸ್ ಕಲ್ವರ್ಟ್ ಇದೆ. ಇದು ಎಲ್ಲ ಕಡೆ ಮಾಡಿದಾಗ ಒಂದೇ ಬಾಕ್ಸ್ ಕಲ್ವರ್ಟಿಗೆ ಇಷ್ಟು ಟೈಮ್ ಹಿಡಿಯುತ್ತೆ. ಇಲ್ಲಿ 2 ಬಾಕ್ಸ್ ಕಲ್ವರ್ಟ್, 2 ಡಿಫ್ರೆಂಟ್ ಮೆಥಡ್, ಆ್ಯಂಡ್ ಅಲ್ಲಿ ಒಂದು ರಿವಿಷನ್. ಇದೊಂದು ಬಾಕ್ಸ್ ಪುಷಿಂಗಲ್ಲೇ ಮಾಡಬೇಕಾದದ್ದು ಅಂತ ಒಂದು. ಅದಲ್ಲದೆ ಈ ಬಾಕ್ಸ್ ಪುಷಿಂಗ್ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ, 100 ಮೀಟ್ರ್ ಬಾಕ್ಸಿಂದ ಆಚೆ ಬದಿ, 100 ಮೀಟ್ರ್ ಈಚೆ ಬದಿ. ಇದನ್ನು ನಾವು ಏನು ಮಾಡಲಿಕ್ಕಾಗಲ್ಲ. ಅವರು ಕೆಲಸ ಮಾಡ್ತಾ ಇರುವಾಗ ಅವರು ಯಾವುದು ನಾವು ರೋಡ್ ಏನು ಮಾಡಬೇಕಾಯಿತು ಅದನ್ನು ಕೆಲಸ ನಿಲ್ಲಿಸಿ ನಮ್ಮದೆಲ್ಲ ಮುಗಿದ ನಂತರ ನೀವು ಮಾಡಿ ಅಂತ ಅವ್ರದ್ದು ಸೂಚನೆ ಇತ್ತು. ಸೊ ಹಾಗಾಗಿ ನಾವು ನಿಲ್ಲಿಸಿದೆವು. ಅವ್ರದ್ದು ಯಾವಾಗ ಮುಗೀತು, ಆ್ಯಕ್ಚುಲಿ ಅವ್ರದ್ದು ಮೇ 15ಕ್ಕೆ ಮುಗೀತು. 16ನೇ ತಾರೀಕಿಂದ ಸಿಕ್ಕಾಬಟ್ಟೆ ಮಳೆ ಶುರುವಾಯಿತು. ಆ್ಯಂಡ್ ಅಗೇನ್ ಸೈಟ್ ಎಲ್ಲಿದೆ, ಸೈಟ್ ಇರೋದು ಒಂದು ಲೋ ಲೈಯಿಂಗ್ ಏರಿಯಾದಲ್ಲಿ. ಎಲ್ಲಿ ಮಳೆ ಬಂದರೂ ಅಲ್ಲಿ ಒಂದು ನೀರು ನಿಲ್ಲುತ್ತೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ. ಹಾಗಾಗಿ ನಮಗೆ ಸುಮಾರು ಸೆಪ್ಟೆಂಬರಲ್ಲಿ ಕೂಡ ಮಳೆಗಳು ಬರ್ತಿತ್ತು, ಅಕ್ಟೋಬರಲ್ಲಿ ಮಳೆ ಬರ್ತಿತ್ತು. ಇದರೆಲ್ಲದರ ನಡುವೆ ಸಹ ಕೆಲಸ ಎಲ್ಲ ಮುಗಿಸಿದ್ದೇವೆ. ಒಂದೇ ಒಂದು ನೀವು ಮತ್ತೆ ಏನಾದ್ರು ಹೇಳೋ ಚಾನ್ಸ್ ಇರುತ್ತೆ, ಒಂದು ಕಡೆಯಲ್ಲಿ ಅಲ್ಲಿ ಪಾದೆ ಕೂಡ ಬಂದಿದೆ, ಅಂದರೆ ಕಲ್ಲು ಬಂಡೆ ಬಂದಿದೆ. ಈ ಕಲ್ಲು ಬಂಡೆಯನ್ನು ಸಹ ಅಲ್ಲಿ ನೀವು ಬ್ಲಾಸ್ಟ್ ಮಾಡಿ ತೆಗೆಯೋಕ್ಕಾಗಲ್ಲ. ಆಚೆ ಈಚೆ ಮನೆ ಇದೆ, ರೈಲ್ವೆ ಟ್ರ್ಯಾಕ್ ಇದೆ, ಅದಿದೆ ಇದಿದೆ, ಅದನ್ನು ಕೂಡ ಚಿಪ್ಪಿಂಗ್ ಮಾಡಿ ತೆಗೆಯಬೇಕಾಯಿತು. ಇದರಿಂದ ಕುಂಠಿತ ಅಂತ ಹೇಳೋದು ನಿಜವಾಗಿ ಅಲ್ಲಿ ಆಗಿರೋ ಕೆಲಸಕ್ಕೆ ನೀವು ಏನಾದ್ರು ಕಂಪೇರ್ ಮಾಡಿದರೆ, ಅಲ್ಲಿ ಆಗಿರುವ ಇಂಜಿನಿಯರಿಂಗ್ ಚೇಂಜಸ್, ಅಲ್ಲಿಯ ಲೊಕ್ಯಾಲಿಟಿದು ಚಾಲೆಂಜಸ್ ಇಲ್ಲೆಲ್ಲ ನೋಡಿದರೆ ನನ್ನ ಪ್ರಕಾರ ಸ್ವಲ್ಪ ಡಿಲೇ ಆಗಿದೆ. ಬಟ್ ದಟ್ ಆಲ್ಸೋ ಹ್ಯಾಡ್ ಟು ಡೂ ವಿತ್ ಡಿಸೈನ್ ಆ್ಯಂಡ್ ದ ನೇಚರ್ ಆಫ್ ದ ಸೈಟ್ ಇಟ್ ಸೆಲ್ಫ್ ಅಂತ ನಾನು ಹೇಳುವಂಥ. ತಾವು ಹೇಳೋ ಪ್ರಕಾರ ಸಮಯ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದೆ, ಆದರೆ ಕೆಲಸ ಅಲ್ಲಿ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಾಗಿತ್ತು. ಅದನ್ನ ಜನತೆ ಮುಂದೆ ಇಡುವಂತ ಪ್ರಯತ್ನ ಇಲ್ಲ ಆಗ್ತಾ ಇದೆ ಅಂತ ಯೋಗೀಶ್ ಅವರೇ, ಅದೇ ಅವರು ಹೇಳೋ ಪ್ರಕಾರ ಅದೇ ಕರೆಕ್ಟ್. 2 ವರ್ಷಗಳ ಹಿಂದೆ ನಿರ್ಮಾಣ ಹಂತದಲ್ಲಿರುವಂತಹ ವೇಳೆಯಲ್ಲೇ ಕುಸಿದು ಬಿದ್ದು ಅದರಲ್ಲಿ ಒಬ್ಬ ಕಾರ್ಮಿಕ ಕೂಡ ಸಾವನ್ನಪ್ಪಿದ್ದ, ಇಬ್ಬರಿಗೆ ಗಾಯ ನೋಡಿ. ಬ್ರಿಡ್ಜ್ ಬಿದ್ದಲ್ಲ, ಎಂತಾಗುತ್ತೆ ಅಂದರೆ ಕಾಂಕ್ರೀಟಿಂಗಲ್ಲಿ ಕಾಂಕ್ರೀಟ್ ಮಾಡ್ತಾಯಿದ್ರು, ಫೈನಲ್ ಲೆವೆಲ್ ಆಫ್ ಕಾಂಕ್ರೀಟ್ ಅದು. ಆ ಫೈನಲ್ ಲೆವೆಲ್ ಆಫ್ ಕಾಂಕ್ರೀಟ್ ಆಗುವಾಗ ಈ ಮೂಮೆಂಟ್ಸ್ ಅದು ಇದು ಈ ನಿಮ್ಮ ಮಿಕ್ಸರ್ ಬರೋದು ಎಲ್ಲ ಉಂಟಲ್ಲ, ಅದನ್ನು ಪಂಪಿಂಗ್ ಸ್ಪೀಡ್ ಜಾಸ್ತಿಯಾಗಿ ಅಂದರೆ ರೇಟ್ ಆಫ್ ಪೋರ್ ಅಂತ ಒಂದಿದೆ ಕಾಂಕ್ರೀಟಲ್ಲಿ. ರೇಟ್ ಆಫ್ ಪೋರ್ ಅದು ಇಡೀ ಶಟರಿಂಗ್ ಸಿಸ್ಟಮನ್ನು ಡಿಸೈನ್ ಮಾಡುತ್ತೆ. ಸಿಸ್ಟಮನ್ನು ಡಿಸೈನ್ ಮಾಡಲಿಕ್ಕೆ ಅದೊಂದು ಮೇಜರ್ ಫ್ಯಾಕ್ಟರ್. ರೇಟ್ ಆಫ್ ಪೋರ್ ಹೆಚ್ಚಾಗಿ ಅದು ಈಲ್ಡ್ ಆಯಿತು. ಅದು ಕುಸಿಯೋದಲ್ಲ, ಅದು ಈಲ್ಡ್ ಆಗೋದು. ಅದು ಸಾಮಾನ್ಯ ಮಟ್ಟಿಗೆ ಸೆಂಟ್ರಿಂಗ್ ಎಲ್ಲ ಈಲ್ಡ್ ಆಯಿತು. ಈಲ್ಡ್ ಆದದಿಂದ ಅದನ್ನು ಪುನಃ ರೀಕಾಸ್ಟ್ ಮಾಡಬೇಕಾಯ್ತು. ಸೊ ಈವನ್ ದಟ್ ಟೈಮ್ ಈಸ್ ಆಲ್ಸೋ ಅನ್ಫೋರ್ಸಿನ್. ಅಂದರೆ ನೋಡಿ, ರೈಲ್ವೇಸ್ ಅವರು
ಎಷ್ಟು ಕಡೆ ಮಾಡ್ತಾರೆ. ಬಾಕ್ಸ್ ಪುಷಿಂಗ್ ಇದೆಲ್ಲ ಸಾವಿರಾರು ಕಡೆ ಮಾಡ್ತಾರೆ, ನಿತ್ಯ ಮಾಡ್ತಾ ಇರ್ತಾರೆ. ಕರೆಕ್ಟ್. ಸೊ ದಿಸ್ ಈಸ್ ಆಕ್ಸಿಡೆಂಟ್, ಪ್ಯೂರ್ಲಿ ಆಕ್ಸಿಡೆಂಟಲ್. ಅಂದರೆ ಏನಾದ್ರು ನೆಗ್ಲಿಜೆನ್ಸಾ ಅಥವಾ ಕಳಪೆ ಕಾಮಗಾರಿ ಈ ಯಾವುದೇ ಇದಕ್ಕೆ ಸೇರೋದಿಲ್ಲ. ಅದು ಜಸ್ಟ್ ಪ್ಯೂರ್ಲಿ ಆಕ್ಸಿಡೆಂಟಲ್ ಅಂತ ಏನು ಹೇಳ್ತೇವೆ ಅದು. ಓಕೆ, ಎಸ್. ನಿರ್ಮಾಣ ಹಂತದಲ್ಲಿ ಒಂದು ಅವಘಡ ಸಂಭವಿಸಿತ್ತು. ಅದರಲ್ಲಿ ಒಂದು ಸಾವಲ್ಲ, 3 ಜನರಿಗೆ ಕಾರ್ಮಿಕರಿಗೆ ಗಾಯ ಆಗಿತ್ತು. ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ. ಓಕೆ, ಯೋಗೇಶ್ ಅವರೇ, ಈಗ ಹಲವು ವರ್ಷಗಳಿಂದ ಹೋರಾಟಗಳು ನಡೆದಿತ್ತು. ಈಗ ಅಂತೂ ಇಂತೂ ಕೊನೆಗೂ ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ಅದನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶಗಳು, ಅಂದರೆ ವಾಹನ ಸಂಚಾರಕ್ಕೆ ಅವಕಾಶಗಳನ್ನು ನೀಡಲಾಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದರ ಕುರಿತಾಗಿ ಅರುಣ್ ಅವರು ಕಾರ್ಯಕ್ರಮದ ಮುಂದಕ್ಕೆ ಹೇಳ್ತಾ ಹೋಗ್ಬೋದು ಮಾಹಿತಿಗಳನ್ನು. ಈಗ ತಮ್ಮ ಹೋರಾಟದ ವಿಚಾರವಾಗಿ ಕಳೆದ ಹಲವು ವರ್ಷಗಳ ಬಳಿಕ ಈಗ ಕೊನೆಗೂ ಕೂಡ ವಾಹನ ಸಂಚಾರಕ್ಕೆ ಒಂದು ಕಡೆ ಮುಕ್ತ ಆಗ್ತಾ ಇದೆ. ಆದರೆ ತಮ್ಮ ಬೇಡಿಕೆಗಳು ಇನ್ನೂ ಕೂಡ ಅದರ ಮೇಲೆ ಜಾಸ್ತಿ ಆಗ್ತಾ ಇದೆ. ಕೇವಲ ಅದು ಕಾಮಗಾರಿ ಪೂರ್ಣಗೊಂಡಿತ್ತು ಅನ್ನುವಂಥದ್ದಕ್ಕೆ ಮುಗಿತಾ ಇಲ್ಲ. ಅದರ ಹೊರತಾಗಿ ಅದರಲ್ಲಿ ಇನ್ನಷ್ಟು ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಗದಿತ ಸಮಯಕ್ಕೆ ಅದನ್ನು ಬಿಟ್ಟುಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳು. ಏನು ವಿಚಾರ ನಡೀತಾ ಇದೆ ಅಂತ ನೋಡಿ. ಒಂದು 12-13 ವರ್ಷ ಮೊದಲೇ ನಾವು ಆ ಸಂದರ್ಭದಲ್ಲೇ ಟ್ರೈನ್ಗಳು ಜಾಸ್ತಿ ಆಗಿಕೊಂಡು ಆವಾಗವಾಗ ಗೇಟ್ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 2010ನೇ ಇಸವಿಯಲ್ಲೇ ನಾವು ಈ ಬಗ್ಗೆ ನಾವು ಒಂದು ರೈಲ್ ತಡೆ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡು ಆ ಸಂದರ್ಭದಲ್ಲೇ ನಾವು ಒಂದು ಡಿಮಾಂಡನ್ನು ಇಡ್ತಿದ್ದೆವು. ಮುಂದಿನ ದಿನದಲ್ಲಿ ನಮಗೆ ಎಲ್ಲ ಕಷ್ಟ ಆಗೋ ಸಾಧ್ಯತೆ ಉಂಟು, ಇದಕ್ಕೆ ಒಂದು ಅಂಡರ್ ಪಾಸಿಂಗ್ ಅತ್ತಂದ ಅಥವಾ ಫ್ಲೈಓವರನ್ನು ನಿರ್ಮಾಣ ಮಾಡುವ ಅಗತ್ಯ ಉಂಟು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಹೋರಾಟ ಮಾಡಿದ್ದೆವು. ಆ ಬಳಿಕ ಕೆಲವು ಸಂದರ್ಭದಲ್ಲಿ ರೋಡ್ ಆಳದ ಸಂದರ್ಭ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲಿ ಸಹ ನಾವು ಈ ಬಗ್ಗೆ ಬೇರೆ ಬೇರೆ ಸಂದರ್ಭ ನಾವು ಈ ಪ್ರಶ್ನೆಯನ್ನು ನಾವು ಆಗ್ತಿದ್ದೇವೆ ಎಲ್ಲ ಅಧಿಕಾರಿಗಳಿಗೆ ಆಗಿರ್ಬೋದು, ಸಂಬಂಧಪಟ್ಟ ಸರ್ಕಾರಕ್ಕೆ. ಅಂತಿಂದು ಇವರು ಹೇಳಿದಾಗೆ ಕೂಡ 4 ವರ್ಷದ ಮೊದಲು ಈ ಬಗ್ಗೆ ಕೆಲಸವನ್ನು ಸ್ಟಾರ್ಟ್ ಮಾಡಿದರು. ಕೆಲಸ ಸ್ಟಾರ್ಟ್ ಮಾಡಿದ ಕೂಡಲೇ ಇವರೆಂತ ಮಾಡಿದರು, ಇವರು ಹೇಳಿದ ಪ್ರಕಾರ ಆದರೆ ಇಂಥ ಸಿಚುವೇಶನ್ ಉಂಟು, ಇಂಥ ಅಲ್ಲಿ ಲ್ಯಾಂಡನ್ನು ಎಕ್ವೈರ್ ಮಾಡುವಂಥ ಪರಿಸ್ಥಿತಿ ಉಂಟು, ತುಂಬ ಅದು ಕ್ರಿಟಿಕಲ್ ಜಾಬ್. ಯಾಕೆಂದರೆ ಸ್ಮಾರ್ಟ್ ಸಿಟಿದು ವರ್ಕ್ ಬೇರೆ ಅಥವಾ ನಮ್ಮದು ಇವರು ನಗರ ಪಾಲಿಕೆಯವರು ಇದು ಭೂಸ್ವಾಧೀನ ಮಾಡುವಂಥ ಕಾರ್ಯಗಳು ಬೇರೆ ಅಂತ ಇದ್ದಾಗ ಇವರು ರೈಲ್ವೆ ಅವರು ಆಗಿದ್ರೆ ಎಂತ ಮಾಡಬೇಕಿತ್ತು, ಆ ಸಂದರ್ಭದಲ್ಲೇ ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಒಂದು ಪ್ರೋಸೆಸ್ ಎಲ್ಲ ಮಾಡಿದ ನಂತರ ಇಲ್ಲಿ ಗೇಟನ್ನು ಬಂದ್ ಮಾಡ್ತಿದ್ರೆ ಇವತ್ತು ಸಮಸ್ಯೆ ಆಗ್ತಿಲ್ಲ. ಇವರೆಂತ ಮಾಡಿದ್ರು, ರೈಲ್ವೆ ಅವರು ಗೇಟ್ ಬಂದ್ ಮಾಡಿಕೊಂಡು ನವೆಂಬರಲ್ಲಿ ಗೇಟ್ ಬಂದ್ ಮಾಡಿಕೊಂಡು 1 ವರ್ಷದ ಒಳಗೆ ನಾವು ಈ ಗೇಟನ್ನು ನಾವು ಈ ಒಂದು ಒಂದು ರಸ್ತೆಯನ್ನು ನಿರ್ಮಾಣ ಆಗ್ತದೆ, ಎಲ್ಲರಿಗೂ ಕೂಡ ಫ್ರೀ ಆಗಿರ್ಬೋದು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಜನರಿಗೆ ಬೇಡಿಕೆ ಇಟ್ಟರು, ಜನರಿಗೆ ಹೇಳಿದರು. ಆಗ ಎಲ್ಲರೂ ಸಹ ಗೊತ್ತಾಗ್ತದೆ. ಯಾಕಂದರೆ ಯಾವುದೋ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಅದು ನಾವು ಸಹಜ. ಯಾಕೆಂದರೆ ಏಕಾಏಕಿ ಯಾವುದೇ ಒಂದು ಇದು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಯಾವುದೇ ಒಂದು ಸ್ಯಾಕ್ರಿಫೈಸ್ ಮಾಡಿ, ಇವತ್ತು ರೋಡ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಅಥವಾ ಎಲ್ಲ ಅಭಿವೃದ್ಧಿ ಕೆಲಸ ಸಂದರ್ಭದಲ್ಲಿ ಜನರು ಅದಕ್ಕೆ ಸ್ಯಾಕ್ರಿಫೈಸ್ ಅಡ್ಜಸ್ಟ್ ಮಾಡಬೇಕು. ಯಾಕೆಂದರೆ ಅಧಿಕಾರಿಗಳು ಯಾರಾದರೂ ಇದಲ್ಲ, ಯಾವುದು ಆಕಾಶದಿಂದ ಅಥವಾ ಬೇರೆ ಇದರಿಂದ ಬಂದವರಲ್ಲ, ಅವರು ಕೂಡ ಮನುಷ್ಯರೇ. ಅವರಿಗೆ ಕೂಡ ಒಂದು ನಾವು ಅವಕಾಶ ಕೊಡಬೇಕು, ಇಷ್ಟು ಸಮಯದಲ್ಲಿ ಮಾಡಿ ಅಂತ ಹೇಳ್ಕೊಂಡು. ಇಲ್ಲಿ ಎಂತಾಗಿದೆ ಅಂದರೆ 1 ವರ್ಷ ಬಿಟ್ಟು 3 ವರ್ಷ 4 ವರ್ಷ ಆಗುವ ಸಂದರ್ಭದಾಗ ಆಟೋಮೆಟಿಕಲಿ ಜನರ ಮನಸ್ಸಿಗೆ ಇದು ಒತ್ತಡ ಬೀಳ್ತದೆ, ಟೆನ್ಷನ್ ಆಗ್ತದೆ. ಯಾಕೆಂದರೆ ಈ ಸೈಡ್ ನೀವು ಎಲ್ಲ ಇವತ್ತು ಕೇರಳ ಆಗಿರ್ಬೋದು, ಮುಡಿಪು ಆಗಿರ್ಬೋದು, ನಮ್ಮ ದೇಲಕಟ್ಟೆ ಸೈಡ್ನಿಂದ ಎಲ್ಲ ಯೂನಿವರ್ಸಿಟೀಸ್, ಒಂದು 4-5 ಯೂನಿವರ್ಸಿಟೀಸ್ ಉಂಟು. ಇವನು ಕೇರಳ ಬರುವಂಥ ಜಾಗದ ಎಲ್ಲ ವೆಹಿಕಲ್ಗಳು ಇವತ್ತು ಮಾಕಳಿಪಟ್ಪಾಗಿ ನಮ್ಮ ಈ ಮಂಗಳದೇವಿ ರೋಡ್ ಆಗಿ ಅಥವಾ ಮಾರ್ನ್ಸ್ ಗೇಟ್ ರೋಡ್ ಆಗಿ ಮಂಗಳೂರನ್ನು ಪ್ರವೇಶ ಮಾಡುವಂಥ ಎಲ್ಲ ವೆಹಿಕಲ್ಗಳು ಏಕಾಏಕಿ ಎಕ್ಕೂರಾಗಿರ್ಬೋದು ಪಂಪಲ್ಲಿ ಬಂದ ಕೂಡಲೇ ಎಲ್ಲ ಆಟೋಮೆಟಿಕಲಲ್ಲಿ ಬ್ಲಾಕ್ ಆಗ್ತದೆ. ಕಷ್ಟ ಸಂದರ್ಭದಲ್ಲಿ ಜನರನ್ನು ಆಟೋಮೆಟಿಕ್ ತಾಳ್ಮೆ ಒಂದು ಇದಾಗ್ತದೆ. ಆಗ ಎಂತಾಗ್ತದೆ, ಅವರೆಲ್ಲ ಸಹ ನಮಗೆ ಫೋನ್ ಮಾಡ್ತಾರೆ, ಸರ್ ನೀವೆಲ್ಲ ಇಷ್ಟು ಹೋರಾಟ ಮಾಡಿಕೊಂಡು ಹೇಗೂ ಕೆಲಸ ಕಾಮಗಾರಿ ಕೈ ಹಾಕಿದ್ದಾರೆ, ಆದರೆ ಕೂಡ ಇದು ಆಗ್ತಾ ಇಲ್ಲ ಅಂತ ಹೇಳಿಕೊಂಡು ಪ್ರತಿಯೊಬ್ಬರು ಸಹ ನಮಗೆ ಪ್ರೆಷರ್ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡೆವು. ಈಗ ಪರಿಸ್ಥಿತಿ ಅಂದರೆ ನಾವೀಗ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಒಂದು 2 ವರ್ಷ ಮೊದಲು ನಮ್ಮ ಫಸ್ಟ್ ನೆನೆಸಿದೆ ಅಂತಂದರೆ ಅಲ್ಲಿ ಒಂದು ಅಂಡರ್ ಪಾಸ್ ಆದರೆ ಎಂಥ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ. ಆದರೆ ಕಳೆದ ಮಳೆಗಾಲದಲ್ಲಿ ಇವರು ಹೇಳಿದಾಗ, ಅರುಣ್ ಪ್ರಭು ಅವರು ಹೇಳಿದಾಗೆ, ಕಳೆದ ಸೆಪ್ಟೆಂಬರ್ ನಂತರನೇ ಅಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನೀರು ಬಂದು ತೊಂದರೆ ತನಕ ಆಗಿಕೊಂಡು ಇವನ್ ಏಪ್ರಿಲಿಂದ ಸೆಪ್ಟೆಂಬರ್ ವರೆಗೆ ಕೂಡ ಸಹ ಅಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಇಲ್ಲ. ಸಾಧಾರಣ ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದರೆ ಸಾಧಾರಣ 6 ತಿಂಗಳು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಆ ಜಾಗದಲ್ಲಿ ಬನ್ನು ಕೂಡ ಅಂದರೆ ಎಲ್ಲ ಮಣ್ಣು ಕೂಡ ಶೇಖರಣೆ ಆಗಿಕೊಂಡು ನೀರು ಬಂದು ನಿಂತು ಕೆಲಸ ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ